ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್ನಲ್ಲಿ ಮಂಗಳೂರಿನ ಯುವ ಸಮುದಾಯವನ್ನ ಪರಿಣತಿ ಮಾಡುವ ಉದ್ದೇಶದಿಂದ ಇಂಡಿಯನ್ ಕಾಂಬೋಟ್ ಸ್ಪೋರ್ಟ್ಸ್ ಅಕಾಡೆಮಿಯನ್ನ ಮಂಗಳೂರಿನಲ್ಲಿ ಆರಂಭಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಈ ಕ್ರೀಡೆಯಲ್ಲಿ ಮಂಗಳೂರಿನ ಹೆಸರನ್ನ ರಾಷ್ಟ್ರ ಮಟ್ಟದಲ್ಲಿ ಕೇಳಿಬರುವಂತೆ ಮಾಡುವ ಉದ್ದೇಶ ಅಕಾಡೆಮಿ ಹೊಂದಿದೆ ಎಂದು ಮುಖ್ಯ ಕೋಚ್ ಜಿತೇಶ್ ಬಂಚನ್ ತಿಳಿಸಿದ್ದಾರೆ. ಈ ಕುರಿತು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ತುಳುವರಲ್ಲಿ ಸಮರಕಲೆ ರಕ್ತಗತವಾಗಿ ಬಂದಿದೆ. ಆದರೆ ಅದಕ್ಕೆ ಸೂಕ್ತ ಪ್ರೋತ್ಸಾಹ ಸಿಗದ ಹಿನ್ನೆಲೆಯಲ್ಲಿ ಹಿಂದೆ ಉಳಿದಿದೆ. ಉತ್ತರ ಭಾರತದ ಪಂಜಾಬ್, ಹರಿಯಾಣದಂತಹ ರಾಜ್ಯಗಳು, ಈಶಾನ್ಯ ಭಾರತದ ರಾಜ್ಯಗಳು ಈ ಕಲೆಯಲ್ಲಿ ಈಗಾಗಲೇ ಆಧಿಪತ್ಯ ಸಾಧಿಸಿವೆ. ಅವರಿಗೆ ತಕ್ಕಂತೆ ನಮ್ಮಲ್ಲೂ ಸ್ಪರ್ಧೆಗಳು ಸಿದ್ಧವಾಗಬೇಕಾಗಿದ್ದು, ಅದಕ್ಕೆ ಅಕಾಡೆಮಿ ತರಬೇತಿ ನೀಡಲಿದೆ. ಕರಾಟೆ, ಕಿಕ್ ಬಾಕ್ಸಿಂಗ್, ಮುವ್ತಾಯ್, ಜುಜುತ್ಸು ಮೊದಲಾದ ಕಲೆಗಳನ್ನು ಈ ಮಿಕ್ಸೆಡ್ ಮಾರ್ಷಲ್ ಆರ್ಟ್ ಒಳಗೊಂಡಿದೆ. ರಾಮಾಯಣ, ಮಹಾಭಾರತಗಳಲ್ಲಿ ಬರುವ ಮಲ್ಲಯುದ್ಧವು ಒಂದು ಸಮರ ಕಲೆಯಾಗಿದೆ ಎಂದು ಅವರು ಹೇಳಿದರು. ಹರಿಯಾಣ ಪೋಪಾರ್, ಪಂಜಾಬ್ ಪೋಪಾರ್ ಎಲ್ಲೆಲ್ಲಿ ಅಥ್ಲೀಟ್ಗೆ ಸಮ ಸಪೋರ್ಟ್ ಮತ್ತು ಕರ್ನಾಟಕ ಇರ್ತದೆ ಅಲ್ಲಿ ಕ್ರಿಕೆಟ್ಗೆ ಸಪೋರ್ಟ್ ಮತ್ತು ವಾರ್ ಸ್ಪೋರ್ಟ್ಸ್ಗೆ ಸಪೋರ್ಟ್ ಅಂಚಿನ ಸಪೋರ್ಟ್ ದಿಕ್ಕನ ಈ ಫೈಟರ್ಸ್. ಫಾರ್ ಎಕ್ಸಾಂಪಲ್ ಇದೆ ಕ್ಲಿಂಟನ್ ಕರ್ನಾಟಕದ ಬೈ ಇಂಡಿಯಾದ ಬಟ್ ಈ ಓಡಲ್ಲ ಪೋಲೆ ಮೇಲೆ ಫಾರ್ ಎಕ್ಸಾಂಪಲ್ ಆಪೋನೆಂಟ್ ಬೈ ಏ ಸೋಪಾದೆ ಅಕುಲ್ ಮಲ್ಲ ಸ್ಟಾರ್ ಹರಿಯಾಣ ಸತ್ಯ ಅಂತ ಫಿಲ್ಮ್ ಆಕ್ಟರ್ಸ್ ನಕುಲು ಸಾಂಗ್ ಬರಬೈದೆ ಆದರೆ ಮೂಲ ಬಿಕಾಸ್ ಕರ್ನಾಟಕ ಸ್ಪೋರ್ಟ್ಸ್ ಪುಷ್ ಮಾಡ್ಬೋದು ಎಕ್ಸೆಪ್ಟ್ ಕ್ರಿಕೆಟ್ ಅವು ಸಪೋರ್ಟ್ ಬೋರ್ಡ್ ಪುಷ್ ಮಾಡ್ತಾರೆ ಎದುರ್ಬೋದು. ಮತ್ತು ಇಂಕಲ್ ಇನ್ ಫ್ಯೂಚರ್ ಅಂಕಲ್ ವಾಲ್ ಅವೆಡ್ ಮೋತ ಟೂರ್ನಮೆಂಟ್ ನಂತಿದ್ದೇವೆ ಅಂಚನೆ ಎಂಕಲ್ ಒಂದು ಪ್ಲಾನ್ ಉಂಟು. ಇಂಕಲ್ ಸಚಿನ್ ಒಂದು ಬಿಪಿನ್ ಎಂಕ್ಲೆಗ್ ಪನ್ನೊಂದು ಎಂಕಲ್ ಮಲ್ಲಯುದ್ಧ ಪಂಡ ಗೊತ್ತಿದ್ದೆ ದಾದಂತ ಮಹಾಭಾರತ ಟೈಮ್ ಫೈಟ್ ಮಾಡ್ಕೊಂಡು ಮಲ್ಲಯುದ್ಧ ಬಂದಿದ್ದೆ ಎಂಕಲ್ ಒಂದು ಮಲ್ಲಯುದ್ಧ ಆಲ್ರೆಡಿ ಬ್ಯಾಂಗ್ಳೂರ್ ಮಾಡ್ತದ ಜೊತೆ ಸೂಪರ್ ಸಕ್ಸಸ್ಫುಲ್ ಉಂಟು. ಅಂಕಲ್ ಅದು ತೀಯರ್ ಅಂಕಲ್ ಮಂಡ್ಯ ಚಲೋ ಮ್ಯಾಂಗ್ಳೂರ್ ಕಲ್ಲೇ ನಮ್ಮ ಐಡಿಲ್ ಮಲ್ಲ ಮಾಡ್ಕೊಳ್ಳೋದು. ಸೊ ಬೇಸಿಕಲಿ ಮೂಜ 4 ತಿಂಗಳು 5-6 ಮಂತ್ಸ್ ಎಂಕಲ್ ಮಲ್ಲಯುದ್ಧೆಲ್ಲ ಆಲ್ ಇಂಡಿಯಾ ಟೂರ್ನಮೆಂಟ್ ಮಾಡ್ಕೊಂಡಿಲ್ಲ. ಪ್ರಮುಖರಾದ ರಾಜಗೋಪಾಲ್ ರೈ ಅವರು ಮುಂದಿನ ದಿನಗಳಲ್ಲಿ ರಾಷ್ಟ್ರಮಟ್ಟದ ಮಲ್ಲಯುದ್ಧ ಟೂರ್ನಮೆಂಟ್ ಮಂಗಳೂರಿನಲ್ಲಿ ಆಯೋಜಿಸಲು ಉದ್ದೇಶಿಸಲಾಗಿದೆ ಎಂದು ಹೇಳಿದರು. ಮಂಗಳೂರಿಗೆ ಹುಟ್ಟಿದ ಊರಲ್ಲಿ ಒಂದು ಜಿಮ್ ಮಾಡೋದು ಅಂತ ಹೇಳಿ ನಮ್ಮೊಟ್ಟಿಗೆ ಬಂದಿದ್ದಾರೆ. ಇದು ಅವರ ಇಬ್ಬರು ಒಟ್ಟಿಗೆ ಅವ್ರದ್ದು ಶಾಕ್ ವರ್ಷ ಇದ್ದಾರೆ. ಅವರು ಸಹ ನ್ಯಾಷನಲ್ ಫೈಟರ್, ನ್ಯಾಷನಲ್ಲಿ ಫಸ್ಟ್ ಬಂದವರು. ನಮಗೆಲ್ಲ ಗೊತ್ತಿರ್ಬೋದು, ಮ್ಯೂತಾಯ್ ಎಸೋಸಿಯೇಷನ್ ಅಧ್ಯಕ್ಷನಾಗಿರುವಾಗ ನಾವು ಇಲ್ಲಿ ರಾಷ್ಟ್ರೀಯ ಮಟ್ಟದ ಟೂರ್ನಮೆಂಟ್ ಮಾಡಿದ್ದೀವಿ ಮಂಗಲ ಸ್ಟೇಡಿಯಂನಲ್ಲಿ. ಅದು ಚಾರಿತ್ರಿಕವಾಗಿದೆ. ನಮ್ಗೆ ಗೊತ್ತಿದೆ ಮಂಗಳೂರಲ್ಲಿ ಒಂದು ನ್ಯಾಷನಲ್ ಟೂರ್ನಮೆಂಟ್ ಅಂತ ಹೇಳಿದರೆ ಒಂದು 2-3-4 ಸ್ಟೇಟ್ ಬರ್ತದೆ. ಇದರಲ್ಲಿ 22 ಸ್ಟೇಟ್. ಆ ನಂತರ ಕೆಲವು ಚಿಕ್ಕ ದ್ವೀಪಗಳಂಥದ್ದು 27. ಇಷ್ಟು ದೊಡ್ಡ ರೀತಿಯಲ್ಲಿ ಒಂದು ಭಾಗವಹಿಸಿದಂಥ ಟೂರ್ನಮೆಂಟ್ ಇಂಡಿಯಾದಲ್ಲಿ ಎಲ್ಲಿ ಆಗಲಿಲ್ಲ. ಅದೊಂದು ರೆಕಾರ್ಡ್. ಅದಕ್ಕೆ ಒಳ್ಳೆ ರೀತಿಯ ಪ್ರಚಾರ ತಾವು ಸಹ ಕೊಟ್ಟಿದ್ದೀರಿ ಅಂತ ಅದನ್ನೆಲ್ಲ ಜಿತೇಶ್ ನೋಡಿ ನಮ್ಮ ಹತ್ರ ಬಂದು ನಾವಿಲ್ಲಿ ಮಾಡುವಂತ ಹೇಳಿದ ಕಾರಣ ಅವರು ಸಹ ನಮ್ಮ ಸಚಿನ್ ರಾಜ್ ಅವರು ಸಹ ಫೈಟಿಂಗ್ ಇದರಲ್ಲಿ ಇದ್ದ ಕಾರಣ ಕರಾಟೆಯಲ್ಲಿ ನ್ಯಾಷನಲ್ ತುಂಬ ಸಲ ಒಂದು 5-6 ಸಲ ಚಾಂಪಿಯನ್ ಎಲ್ಲ ಆದ ಕಾರಣ ಇವರಿಗೆ ಅದರ ಕನೆಕ್ಷನ್ ಆಗಿ ಈಗ ನಾವು ಅವರೊಟ್ಟಿಗೆ ಇಲ್ಲಿ ಇದನ್ನು ಒಂದು ಸ್ಟಾರ್ಟ್ ಮಾಡ್ತಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಸಚಿನ್ ರಾಜ್ ರೈ, ರಾಷ್ಟ್ರಮಟ್ಟದ ಫೈಟರ್ಸ್ಗಳಾದ ಶ್ಯಾಮ್ನಂದ್ ಮತ್ತು ಕ್ಲಿಂಟನ್ ಕೆನಿನ್ ಡಿಕ್ರೂಸ್ ಉಪಸ್ಥಿತರಿದ್ದರು. ನಾಗೇಶ್ ಕಾಪೂರು, ವಿ4 ನ್ಯೂಸ್, ಮಂಗಳೂರು.